ಕೆಲವು ಪ್ರಾಣಿ ಪಕ್ಷಿಗಳು ಹೆಚ್ಚಿನ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿಯನ್ನು ಹೊಂದಿವೆ. ಮುಖ್ಯವಾದ 5 ಮುಂದಿನಂತಿದೆ. ಚಿಂಪಾಂಜಿಯು ಪರಸ್ಪರ ಕೆಲವು ವರ್ಷಗಳ ಬಳಿಕವೂ ಗುರುತು ಹಿಡಿಯುತ್ತವೆ. ಮನುಷ್ಯರನ್ನ ಹಾಗೆಯೇ ಗುರುತಿಸುತ್ತವೆ. ದೂರದ ಆಹಾರವನ್ನ ನೆನಪಿಸಿಕೊಳ್ಳುತ್ತವೆ. ಎಲ್ಲೆಲ್ಲೂ ಆಹಾರ ಇಟ್ಟು ಮರೆಯದೆ ಅಗತ್ಯ ಇದ್ದಾಗ ತೆಗೆಯುತ್ತವೆ. ಡಾಲ್ಫಿನ್ಗಳು ವಿಚಿತ್ರ ಸಿಳ್ಳುಗಳ ಮೂಲಕ ಮಾತನಾಡುತ್ತವೆ. ಇನ್ನೊಂದು ಡಾಲ್ಫಿನ್ ಅನ್ನ 20 ವರ್ಷಗಳ ಬಳಿಕವೂ ಗುರುತಿಸುತ್ತದೆ. ಮಾನವನ ವಿಷಯದಲ್ಲೂ ಅವು ಇದೇ ನೆನಪನ್ನ ಉಳಿಸಿಕೊಳ್ಳುತ್ತವೆ. ಆನೆಗಳು ಅಪಾರ ನೆನಪಿನ ಶಕ್ತಿಯವು. ಯಾವ ಕಾಲದಲ್ಲಿ, ಎಷ್ಟು ದೂರದಲ್ಲಿ, ಎಲ್ಲಿ, ಎಷ್ಟು ಆಹಾರ, ನೀರು ಸಿಗುತ್ತದೆ ಎಂಬುದನ್ನು ಅವು ನೆನಪಿಡುತ್ತವೆ. ದುರ್ಗಮ ಕಾಡಿನಲ್ಲಿ ದೂರ ಕೂಡ ಅವು ಹೋಗುತ್ತವೆ. ಮಾನವ ಸಂಬಂಧವನ್ನ ಅವು ಮರೆಯುವುದಿಲ್ಲ. ಕುದುರೆಯು ತನ್ನನ್ನ ಸಾಕಿದವನ ಸ್ವರ ಮತ್ತು ಮುಖವನ್ನ ನೆನಪಿಡುತ್ತವೆ. ಬಹುಕಾಲ ಆದರೂ ಮರೆಯುವುದಿಲ್ಲ. ಪರಸ್ಪರ ಕುದುರೆಗಳು ನೆನಪುಗಳ ಸಹಿತ ಬಾಳುತ್ತವೆ. ಬಹುಭಾಷೆ ಅರ್ಥ ಮಾಡಿಕೊಳ್ಳುವಕ್ಕಾಗಿಯೂ ನಗರಗಳಲ್ಲಿ ತನ್ನ ಚಾಕಚಕ್ಯತೆಯಿಂದ ಬಾಳುತ್ತದೆ. ತಿಂಡಿ ನೀಡುವ ಮನುಷ್ಯರನ್ನ ಮರೆಯುವುದಿಲ್ಲ. ಅದೇ ರೀತಿ ಅಪಾಯಕಾರಿ ಮಾನವನನ್ನ ಗುರುತಿಸುತ್ತವೆ. ದಾಳಿ ಮಾಡಲು ಕೂಡ ಹೆದರುವುದಿಲ್ಲ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.